Ananta
നല്ല ನನ್ನ ಸತಿ ಬಂದಾಗ ನೇರದು ಮಲ್ಲ ಉದ್ಯೋಗಿದ್ದೀರಿ എൻ്റെ ಎಲ್ಲ ರೀತಿ ಬರೋದು ಬಂದಂಗೆ ಆಸೆ. ನೆಚ್ಚಿನ ನಾಯಕರಾದಂತಹ ಶೈಕ್ಷಣಿಕ, ಧಾರ್ಮಿಕ, ಸಾಮಾಜಿಕ, ರಾಜಕೀಯ ಕ್ಷೇತ್ರದಲ್ಲಿ ನಮ್ಮೊಡನೆ ಇದ್ದು ಹಲವು ರೀತಿಯಂತಹ ಸಮಾಜಮುಖಿ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರ ಕೆಲಸ ಕಾರ್ಯಗಳನ್ನು ಮತ್ತು ಅವರ ಸಾಮರ್ಥ್ಯವನ್ನು ಗುರುತಿಸಿ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಯಾದಂತಹ ಯಡಿಯೂರಪ್ಪ ಅವರು, ರಾಜ್ಯಾಧ್ಯಕ್ಷರಾದಂತಹ ನಳಿನ್ ಕುಮಾರ್ ಕಟೀಲ್ ಅವರಿಗೆ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ನೇಮಕವನ್ನು ಮಾಡಿದೆ. ಈ ಒಂದು ಸಂದರ್ಭದಲ್ಲಿ ಶ್ರೀ ಸಾಯಿ ಫ್ರೆಂಡ್ಸ್ ಸಾಯಿಧಾಮ ಮಾಡೂರು ಮತ್ತು ಶಿರ್ಡಿ ಸಾಯಿ ಮಂದಿರ ಮಾಡೂರು ಇದರ ಎಲ್ಲ ಅಧ್ಯಕ್ಷ ಪದಾಧಿಕಾರಿಗಳು ಎಲ್ಲರ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರಿಗೆ ಈ ಒಂದು ಸಣ್ಣ ಸನ್ಮಾನದ ಕಾರ್ಯಕ್ರಮವನ್ನು ನಾವು ಇಟ್ಟಿದ್ದೇವೆ. ಈ ಬಗ್ಗೆ ತಮ್ಮ ಮುಂದಿನ ಕೆಲಸ ಕಾರ್ಯಗಳ ಮತ್ತು ಸಮಾಜದ ಬಗೆಗಿನ ಕೆಲಸಗಳ ಬಗ್ಗೆ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರು ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಹೇಳಿ ನಾವು ಕೇಳಿಕೊಳ್ತಾ ಇದ್ದೇವೆ. ಸ್ಥಳ ಸಾನ್ನಿಧ್ಯದ ಶ್ರೀ ಸಾಯಿಬಾಬರನ್ನ ಮನಸ ಸ್ಮರಿಸುತ್ತಾ ಇಲ್ಲಿ ನೆಲೆನಿರ್ತಕ್ಕಂಥ ಎಲ್ಲ ಪರಿವಾರ ದೇವರನ್ನು ಕೂಡ ಮನಸ ಸ್ಮರಿಸುತ್ತಾ, ನಾನು ನಂಬುವಂಥ ಎಲ್ಲ ದೇವರನ್ನು ಕೂಡ ಮನಸ ಸ್ಮರಿಸುತ್ತಾ, ನನ್ನೆಲ್ಲ ಗುರು ಹಿರಿಯರಿಗೆ ವಂದಿಸುತ್ತಾ, ಬಹಳ ಸಂತೋಷದ ಒಂದು ಸಮಾರಂಭದಲ್ಲಿ ನಾನು ಇದ್ದೇನೆ. ಇವತ್ತು KP ಸುರೇಶರವರು ನಮ್ಮೆಲ್ಲರ ಒಂದು ನಾಯಕರಾಗಿ ಧಾರ್ಮಿಕ ಸಾಮಾಜಿಕ ಕೆಲಸದಲ್ಲಿ ಮುಂಚೂಣಿಯಲ್ಲಿ ಕೆಲಸವನ್ನು ಮಾಡುತ್ತಾ ಬಹಳ ಸುಂದರವಾದ ಮಂದಿರದ ನಿರ್ಮಾಣಕ್ಕೆ ಕಾರಣಕರ್ತರಾದವರು. ಅವರ ಜೊತೆ ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಕೂಡ ಶ್ರೀ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಸಾಗರ್ರವರು ನಮ್ಮ ಈ ವರ್ಷದ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಅಲೆಮಾರಿ ಮತ್ತು ಅರೆ ಅಲೆಮಾರಿ ನಿಗಮದ ಅಧ್ಯಕ್ಷರನ್ನಾಗಿ ನನ್ನನ್ನು ನೇಮಕ ಮಾಡಿದ್ದನ್ನು ಅವರು ಉಲ್ಲೇಖ ಮಾಡಿದರು. ನಿಜವಾಗಿಯೂ ನಾನು ನಮ್ಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನನ್ನ ಹೃದಯಾಂತರದ ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸುತ್ತಾ, ನಮ್ಮ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ರವರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಕೋಟ ಶ್ರೀನಿವಾಸ ಪೂಜಾರಿ ಅವರು, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ನಮ್ಮ ಭಾರತೀಯ ಜನತಾ ಪಕ್ಷದ ಗೌರವಾನ್ವಿತ ಎಲ್ಲ ನಾಯಕರು, ಜೊತೆಗೆ ಬಹಳ ಮುಖ್ಯವಾಗಿ ನನ್ನಲ್ಲಿ ಅತ್ಯಂತ ಪ್ರೀತಿಯನ್ನು ತೋರಿಸುವಂತಹ ನನ್ನ ಪಕ್ಷದ ಕಾರ್ಯಕರ್ತ ಬಂಧುಗಳು ಮತ್ತು ನನ್ನ ಈ ಊರಿನ ಎಲ್ಲ ನಾಗರಿಕ ಬಂಧುಗಳಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಕೂಡ ಸಲ್ಲಿಸುತ್ತಾ, ಅವರೆಲ್ಲರ ಆಶೀರ್ವಾದವನ್ನು ಸಹಕಾರವನ್ನು ಬೇಡುತ್ತಾ, ಅಲೆಮಾರಿ ಮತ್ತು ಅರೆ ಅಲೆಮಾರಿ ಈ ಒಂದು ಜನಾಂಗ ನಮಗೆಲ್ಲರಿಗೂ ಕೂಡ ಸಾಮಾನ್ಯವಾಗಿ ಹೆಚ್ಚಿನವರಿಗೂ ಕೂಡ ತಿಳಿದಿದೆ, ಕೆಲವರಿಗೆ ಅದರ ಬಗ್ಗೆ ತಿಳಿದಿಲ್ಲ. ಆದ್ರೂ ಕೂಡ ಇಡೀ ಕರ್ನಾಟಕದಾದ್ಯಂತ ಸುಮಾರು 46 ಜಾತಿ ಪಂಗಡಗಳು ಈ ಒಂದು ಅಲೆಮಾರಿ ಮತ್ತು ಅರೆ ಅಲೆಮಾರಿಯಲ್ಲಿ ಸೇರಿರುವಂಥದ್ದು. ಬಹಳ ಮುಖ್ಯವಾಗಿ ಈ ಒಂದು ಜನಾಂಗದವರು ಬುಡಕಟ್ಟು ಜನಾಂಗಕ್ಕೆ ಸೇರಿದ್ದು ಅತ್ಯಂತ ತೀರ
ಒಂದು ಧ್ವನಿ ಇಲ್ಲದಂಥ ಸಮಾಜ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಈ ಒಂದು ನಿಗಮಕ್ಕೆ ಅಧ್ಯಕ್ಷರನ್ನಾಗಿ ನನ್ನ ನೇಮಕ ಮಾಡಿದ್ದಾರೆ. ಬಹಳಷ್ಟು ಜವಾಬ್ದಾರಿ ಇದೆ. ನನಗೂ ಕೂಡ ಈ ರೀತಿಯಾದ ಕೆಲಸ ಮಾಡಲಿಕ್ಕೆ ಬಹಳ ಇಷ್ಟವೂ ಕೂಡ ಇದೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ಮುಡಿಪಿನಲ್ಲಿ ಸುಮಾರು 24 ಈ ಒಂದು ಬುಡಕಟ್ಟು ಜನಾಂಗಕ್ಕೆ ಸೇರಿದಂಥ ಜನ ಅಲ್ಲಿ ಡೇರಿಯಲ್ಲಿ ವಾಸ ಮಾಡುತ್ತ ಸಂದರ್ಭದಲ್ಲಿ 2010ರಲ್ಲಿ ನಾನು ದೇರಳಕಟ್ಟೆ ರೋಟರಿ ಕ್ಲಬ್ಬಿನ ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಏನಾದರೊಂದು ಕೆಲಸ ಮಾಡಬೇಕು ಅಂತ ಅನಿಸುತ್ತಿದ್ದಾಗ ನನಗೆ ಕಂಡದ್ದು ಮುಡಿಪಿನಲ್ಲಿ ವಾಸ ಮಾಡುತ್ತಿರುವಂಥ ಆ ಒಂದು ಬುಡಗ ಜಂಗಮದ ಆ ಒಂದು ಜನಾಂಗದ ಆ ಕುಟುಂಬ. 24 ಕುಟುಂಬದಲ್ಲಿ ಸುಮಾರು 32 ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿದ್ರು. ಅದು 1ನೇ ತರಗತಿ, 2ನೇ ತರಗತಿ, 3ನೇ ತರಗತಿ, ಹೀಗೆ 10ನೇ ತರಗತಿಯವರೆಗೆ ಒಟ್ಟು 34 ಮಕ್ಕಳನ್ನು ಕೂಡ ನಾನು ರೋಟರಿ ಕ್ಲಬ್ ವತಿಯಿಂದ ಆವಾಗ ದತ್ತು ತೆಗೆದುಕೊಂಡು ಅವರಿಗೆ ಶೈಕ್ಷಣಿಕ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೆ. ಆ ಬಳಿಕ ಅಧ್ಯಕ್ಷ ಸ್ಥಾನ ಹೋದ ನಂತರವೂ ಕೂಡ ಅದನ್ನು ಬಿಡಬಾರ್ದು ಎಂಬ ನಿಟ್ಟಿನಲ್ಲಿ ಸತತವಾಗಿ 7 ವರ್ಷಗಳ ಕಾಲ 2017ರವರೆಗೆ ನಾನು ಆ ಬುಡಕಟ್ಟು ಜನಾಂಗದ ಎಲ್ಲ ಮಕ್ಕಳಿಗೂ ಕೂಡ ನನ್ನಿಂದಾದಂಥ ಅಳಿಲ ಸೇವೆಯನ್ನು ನಾನು ಮಾಡಿದ್ದೇನೆ. ನಾನು ಈ ಸಂದರ್ಭದಲ್ಲಿ ಶ್ರೀ ಒಂದು ಕಾರ್ಣಿಕದ ಕ್ಷೇತ್ರದಲ್ಲಿ ನಾನು ಹೇಳುವಂಥದ್ದು ಏನಂತಂದರೆ, ಆವತ್ತು ಮಾಡಿದಂಥ ಒಂದು ಪುಣ್ಯದ ಫಲ ಇವತ್ತು ನನ್ನನ್ನು ಈ ಒಂದು ಸ್ಥಾನಕ್ಕೆ ಏರಿಸಿದೆ ಎಂಬುದು ಕೂಡ ನಾನು ಮನಸ್ಸಿನಲ್ಲಿ ಅಂದುಕೊಂಡಿದ್ದೇನೆ. ಒಟ್ಟಿನಲ್ಲಿ ಈ ರೀತಿಯಾಗಿ ಧ್ವನಿ ಇಲ್ಲದವರ ಒಂದು ಧ್ವನಿಯಾಗಿ ಕೆಲಸ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ದೊಡ್ಡ ಜವಾಬ್ದಾರಿಯನ್ನು ನನಗೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ನೀಡಿದೆ. ಆ ಜವಾಬ್ದಾರಿಗೆ ಯಾವುದೇ ರೀತಿ ಚ್ಯುತಿ ಬಾರದ ರೀತಿಯಲ್ಲಿ ಕೆಲಸವನ್ನು ಮಾಡುತ್ತೇನೆ ಅಂತೇಳಿ ಒಂದು ಪುಣ್ಯ ಸ್ಥಳದಲ್ಲಿ ಹೇಳುತ್ತಾ, ಮುಂಬರುವ ದಿನಗಳಲ್ಲಿ ನಮ್ಮ ಸಮಾಜದ ಎಲ್ಲರ ಸರ್ವಾಂಗೀಣ ಅಭಿವೃದ್ಧಿಯಲ್ಲೂ ಕೂಡ ನಾನು ನನ್ನ ಕಾರ್ಯವನ್ನು ನಾನು ಮೀಸಲಿಡ್ತೇನೆ ಅಂತ ಹೇಳುತ್ತಾ, ಈ ಒಂದು ಸಂದರ್ಭದಲ್ಲಿ ಬಹಳ ಒಂದು ನನ್ನನ್ನು ಭಾವನಾತ್ಮಕವಾದ ರೀತಿಯಲ್ಲಿ ನನ್ನನ್ನು ಈ ಒಂದು ಅಭಿನಂದಿಸಿದ್ದಾರೆ ಎಲ್ಲ ಸಂಬಂಧಪಟ್ಟಂಥ KP ಸುರೇಶ್ರವರು ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಈ ಒಂದು ಮಂದಿರದ ಪದಾಧಿಕಾರಿ ಬಂಧುಗಳು, ನಮ್ಮ ಓಂ ಸಾಯಿ ಫ್ರೆಂಡ್ಸಿನ ಎಲ್ಲ ಗೌರವಾನ್ವಿತ ಯುವಕರು ಎಲ್ಲರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಮಗೆಲ್ಲರಿಗೂ ಕೂಡ ದೇವರು ಒಳ್ಳೆಯದನ್ನು ಮಾಡಲಿ. ನಮ್ಮ ಈ ಒಂದು ಶಶಿಧರ್ ಪೂಂಜರವರು ನಮ್ಮ ಜೊತೆ ಇದ್ದಾರೆ. ನಮ್ಮೆಲ್ಲ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪದಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ಎಲ್ಲರಿಗೂ ಕೂಡ ನನ್ನ ವೈಯಕ್ತಿಕ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ, ಶ್ರೀದೇವರು ಎಲ್ಲರಿಗೂ ಕೂಡ ನಮಗೆ ಒಳ್ಳೆಯದನ್ನು ಮಾಡಲಿ. ನಮ್ಮೆಲ್ಲರಿಂದಲೂ ಕೂಡ ಸಮಾಜದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡುವಂಥ ಒಂದು ಆಶೀರ್ವಾದವನ್ನು, ಅನುಗ್ರಹವನ್ನು ಶ್ರೀದೇವರು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುತ್ತಾ, ನಿಮಗೆಲ್ಲರಿಗೂ ಕೂಡ ಬಹಳ ಪ್ರಾಮಾಣಿಕವಾಗಿ ನಿಮಗೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.